ಸಭಾ ಕಾರ್ಯಕ್ರಮದ ಆರಂಭವನ್ನ ಕೂಡ ದೇವರ ಸ್ತುತಿಯೊಂದಿಗೆ ಮಾಡಿಕೊಡ್ಬೇಕಾಗಿ ನಾನು ಪ್ರೀತಿಪೂರ್ವಕವಾಗಿ ನಮ್ಮ ಈ ಪ್ರದೇಶದ ಮಕ್ಕಳಾದಂತಹ ಮಿಥಿಲಾ ಅದೇ ರೀತಿ ಆಶಿನಿ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ. ಗಣನಾಯಕಂ ವಿಘ್ನನಾಶಕಂ ಗೌರೀತನಯಂ ಗಜಾನನಂ ಗಣನಾಯಕಂ ವಿಘ್ನನಾಶಕಂ ಗೌರೀತನಯಂ ಗಜಾನನಂ ಮೂಷಿಕವಾಹನ ಶ್ರೀಗಣನಾಥಂ ಪಾಶಾಂಕುಶಧರ ಬಾಲಗಜಾನನಂ ಮೂಷಿಕವಾಹನ ಶ್ರೀಗಣನಾಥಂ ಪಾಶಾಂಕುಶಧರ ಬಾಲಗಜಾನನಂ ಆಂಡವ ತಾಂಡವ ನರ್ತವ ಗಣಪತಿ ಆನಂದ ತಾಂಡವ ನರ್ತನ ಗಣಪತಿ ವಿನಾಯಕಂ ವಿಘ್ನನಾಶಕಂ ವಿಘ್ನೇಶ್ವರಂ ಗಣನಾಯಕಂ ವಿಘ್ನನಾಶಕಂ ಗೌರೀತನಯಂ ಗಜಾನನಂ ಗಣನಾಯಕಂ ವಿಘ್ನನಾಶಕಂ ಗೌರೀತನಯಂ ಗಜಾನನಂ. ಹೃತ್ಪೂರ್ವಕವಾದ ಧನ್ಯವಾದವನ್ನ ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ದೇವರ ಸ್ತುತಿಯ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಶುಭವನ್ನ ದೇವರಲ್ಲಿ ಕೇಳ್ಕೊಳ್ತಾ ಇದ್ರೆ ಇನ್ನೊಂದು ನಮ್ಮ ಪ್ರತ್ಯಕ್ಷ ದೇವರುಗಳ ಆಶೀರ್ವಾದ ಕೂಡ ಖಂಡಿತವಾಗಿಯೂ ನಮ್ಮ ಈ ಕಾರ್ಯಕ್ರಮಕ್ಕೆ ಅಗತ್ಯ. ಆ ಪ್ರತ್ಯಕ್ಷ ದೇವರುಗಳು ಬೇರೆ ಯಾರು ಅಲ್ಲ, ನಮ್ಮ ದೇಶವನ್ನ ಕಾಯುವಂತಹ ನಮ್ಮ ವೀರ ಸೈನಿಕರು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ವೀರ ಯೋಧರ ಆಶೀರ್ವಾದ ಕೂಡ ನಮ್ಮೊಂದಿಗೆ ಯಾವತ್ತೂ ಇರಲಿ ಎನ್ನುವಂತಹ ಆ ಒಂದು ಆಶೆಯೊಂದಿಗೆ, ಆ ಒಂದು ಆಶಾ ಭಾವನೆಯೊಂದಿಗೆ ಇಂದಿನ ನಮ್ಮ ಎದುರು ಭಾಗದಲ್ಲಿ ನಾವು ದೀಪವನ್ನ ಕಾಣ್ತಾ ಇದ್ದೇವೆ. ಆ ದೀಪದ ಪ್ರಜ್ವಲನೆಯನ್ನ ಮಾಡ್ಲಿಕ್ಕಿದ್ದೇವೆ. ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ, ಇವತ್ತಿನ ಈ ಒಂದು ರಕ್ತದಾನ ಶಿಬಿರದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಪ್ರಜ್ವಲನೆಯ ಮೂಲಕ ಮಾಡಿಕೊಡ್ಬೇಕು. ಅದೇ ರೀತಿ ಈ ಮೂಲಕವಾಗಿ ಇಂದು 3ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ಅದೇ ರೀತಿ ಉಚಿತ ಅಬಾ ಕಾರ್ಡ್ ನೋಂದಾವಣಿ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ, ಗೌರವಾಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ. ಇವರನ್ನ ಶ್ರೀ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲದ ಸರ್ವ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಶಾಖೆ ಬಗಂಬಿಲದ ಸದಸ್ಯರಾದಂತಹ ಶ್ರೀಯುತ ಪ್ರವೀಣ್ ಇವರು ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ, ಗೌರವಾಧ್ಯಕ್ಷರು, ಈಗಾಗಲೇ ಯಶಸ್ವಿಯಾಗಿ ಒಂದು ಹಿಂದೂ ಯುವ ಸೇನೆ ಸಂಘಟನೆಯನ್ನ ಒಂದು ಮಂಗಳೂರು ಪರಿಸರದಲ್ಲಿ ಮುಂದುವರಿಸುತ್ತಿರುವಂತಹ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ಅತಿಥಿ ಗಣ್ಯರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ನಮ್ಮೆಲ್ಲ ಯುವಕರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ವ್ಯಕ್ತಿತ್ವ ಶ್ರೀ ಯಶೋಧರ್ ಚೌಟ, ಅಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ. ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನಿತೇಶ್ ಇವರು ಪ್ರೀತಿಪೂರ್ವಕವಾಗಿ ಶಾಲನ್ನ ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸಂಸ್ಥೆ ವ್ಯಕ್ತಿ, ಅದೇ ರೀತಿ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆಯ ಓರ್ವ ಪ್ರೋತ್ಸಾಹಕರಾಗಿ ಸರ್ವ ಕಾರ್ಯಕ್ರಮಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನೀಡುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಪ್ರವೀಣ್ ಸುವರ್ಣ ಬಗಂಬಿಲ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಉದ್ಯಮಿಗಳು ಶ್ರೀ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಇವರನ್ನ
ಕೂಡ ಪ್ರೀತಿಪೂರ್ವಕವಾಗಿ ಶ್ರೀಯುತ ಮಿತ್ರೇಶ್ ಇವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಗಣ್ಯರಾಗಿ ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ. ಸಾಕಷ್ಟು ನಮ್ಮ ಕಾರ್ಯಕ್ರಮಗಳಿಗೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನೀಡುವಂತಹ ಶ್ರೀಯುತ ನಾಗರಾಜ್ ಶೆಟ್ಟಿ MRPL ಇವರಿಗೆ ಶ್ರೀಯುತ ಪುನೀತ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನ ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಇನ್ನೋರ್ವ ಅತಿಥಿ ಗಣ್ಯರು ಶ್ರೀಯುತ ರವಿ ಎಕ್ಕೂರು, ಕಾರ್ಯದರ್ಶಿಗಳು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಶ್ರೀಯುತ ರಾಜೇಶ್ ಇವರು ಆಗಮಿಸಿ ಶಾಲನ್ನ ಹೊದಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಶ್ರೀಮತಿ ಬಿ ಪುಷ್ಪಕುಮಾರಿ, ನಿವೃತ್ತ ಅಂಗನವಾಡಿ ಶಿಕ್ಷಕರು, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ವನಿತಾ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನ ಹೊದಿಸಿ ಸ್ವಾಗತಿಸಬೇಕು. ಅದೇ ರೀತಿ ಈ ಸಂಸ್ಥೆಯ ಆತ್ಮೀಯರು ಇನ್ನೋರ್ವ ಅತಿಥಿ ಗಣ್ಯರಾಗಿ ಉಪಸ್ಥಿತರಿರುವವರು ಶ್ರೀಯುತ ಸುಧಾಕರ್ ಬಗಂಬಿಲ, ಮಹಾದೇವಿ ಮಂದಿರದ ಅಧ್ಯಕ್ಷರಾಗಿರುವರು, ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಭಿಷೇಕ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನ ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮೆಲ್ಲರ ಆತ್ಮೀಯರು, ಕರ್ನಾಟಕ ಸರ್ಕಾರದ KDPಯ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಶಾಂತ್ ಕಾಪಿಕಾಡು, ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಸೌರವ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನ ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಈ ಒಂದು ಬೃಹತ್ ರಕ್ತದಾನ ಶಿಬಿರವನ್ನ ಆಯೋಜಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಯನಪಯ ವೈದ್ಯಕೀಯ ಆಸ್ಪತ್ರೆ ದೇಳಕಟ್ಟೆ ಮಂಗಳೂರು ಇದರ ವೈದ್ಯರಾದಂತಹ ಡಾಕ್ಟರ್ ಮೋನಿಕಾ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ವನಿತಾ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನ ಹೊದಿಸಿ ಸ್ವಾಗತಿಸಬೇಕು. ಇನ್ನೋರ್ವರು ನಮ್ಮ ಜೊತೆ ಇದ್ದಾರೆ. ಊರಿನ ಹಿರಿಯರಾಗಿ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಹಕಾರವನ್ನ ನೀಡುವಂತಹ ಶ್ರೀಯುತ ವೇಣುಗೋಪಾಲ್, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ನಿತಿನ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇದರ ಗೌರವಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಚಟುವಟಿಕೆಯಲ್ಲಿ ಸದಾ ಮುಂದಿರುವಂತಹ ಶ್ರೀಯುತ ಉದಯರಾಜ್ ಶೆಟ್ಟಿ ಗೌರವಾಧ್ಯಕ್ಷರು, ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇದನ್ನ ಯಶಸ್ವಿಯಾಗಿ ಶ್ರೀಯುತ ಸುಶಾಂತ್ ಕಿರಣ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ತಮ್ಮ ಮುಖಂಡರನ್ನ, ತಮ್ಮ ಅಧ್ಯಕ್ಷರನ್ನ, ಯಾವತ್ತಿಗೂ ತನ್ನ ಕಾರ್ಯದ ಮೂಲಕ ಸಾಕಷ್ಟು ಮಾನ್ಯತೆಯನ್ನು ಪಡೆದಿರುವಂತಹ ಸಂಸ್ಥೆ, ಇದ್ರ ಕಾರ್ಯಕ್ಕೆ ಬೆಲೆ ಜಾಸ್ತಿ. ಇಂತಹ ಸಭಾ ಕಾರ್ಯಕ್ರಮದಲ್ಲೇ ನಾವಿದ್ದೇವೆ. ಅದೇ ರೀತಿ ಕೇವಲ ಬೆಳವಣಿಗೆಯ ಅತಿಥಿ ಗಣ್ಯರು ಮಾತ್ರ ತಮ್ಮ ಅತ್ಯಮೂಲ್ಯ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಾವು ಏರ್ಪಡಿಸಿದ್ದೇವೆ. ಇದು ಪ್ರೀತಿಪೂರ್ವಕವಾಗಿ ನೀಡುವಂತಹ ಗೌರವ. ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ವತಿಯಿಂದ ಪ್ರೀತಿಪೂರ್ವಕವಾಗಿ ಓರ್ವ ವ್ಯಕ್ತಿಗೆ ನಾವು ಸನ್ಮಾನದ ಗೌರವವನ್ನು ನೀಡಲಿಕ್ಕಿದ್ದೇವೆ. ಈಗಾಗಲೇ ಸಾಕಷ್ಟು ಕಡೆಯಲ್ಲಿ ರಕ್ತದಾನ ಶಿಬಿರಗಳು ಹಿಂದೂ ಯುವ ಸೇನೆ ವತಿಯಿಂದ ನಡೀತಾ ಇದೆ. ಈ ಒಂದು ನಿರಂತರವಾಗಿ ಈ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆಯಲ್ಲಿ ನಡೀಬೇಕಾದ್ರೆ ಅದಕ್ಕೆ ಓರ್ವ ಗಟ್ಟಿಯಾದ ಸಂಚಾಲಕನ ಅವಶ್ಯಕತೆ ಇದೆ. ಆ ಸಂಚಾಲಕತ್ವವನ್ನ ವಹಿಸಿಕೊಂಡು ಇದೀಗಾಗಲೇ ಎಲ್ಲ ಸರ್ವ ಈ ಊರಿನ ಪರವೂರಿನ ಸರ್ವ ಯುವಕರಲ್ಲಿ ಮನೆ ಮಾತಾಗಿರುವಂತಹ ಒಂದು ಹೆಸರಿದೆ. ಆ ವ್ಯಕ್ತಿ ಇದೀಗಾಗಲೇ ನಮ್ಮ ಜೊತೆ ಈ ಸಭಾಭವನದ ಮುಂದೆ ನಮ್ಮ ಜೊತೆ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಬೇರೆ ಯಾರು ಅಲ್ಲ, ತಮ್ಮ ಜೋರಾದ ಕೈ ಚಪ್ಪಾಳೆಯ ಮುಖಾಂತರವಾಗಿ ಶ್ರೀಯುತ ನಿಶಾಂತ್ ಜಪ್ಪಿನ ಮಗರು, ಇವರನ್ನ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಚಾಲಕರು ಹಿಂದೂ ಯುವ ಸೇನೆ ರಕ್ತ ನಿಧಿ ಸಂಚಾಲಕರು ಮಾತ್ರವಲ್ಲ, ಒಳ್ಳೆದ ಕಾರ್ಯವನ್ನ ಮಾಡ್ಕೊಳ್ತಾ ಇದ್ದಾರೆ. ಓರ್ವ ವ್ಯಕ್ತಿ ಅನಾರೋಗ್ಯದ ಸ್ಥಿತಿಯಲ್ಲಿರುವಂತಹ ಸಮಯದಲ್ಲಿ ಅವರಿಗೆ ಸರಿಯಾದ ಸಮಯದಲ್ಲಿ ಅಗತ್ಯವಿರುವಂತಹ ಆ ರಕ್ತ ಪೂರೈಕೆಯಾಗುವಂತಹ ಒಂದು ಬೃಹತ್ ಕರ್ತವ್ಯವನ್ನ ಯಶಸ್ವಿಯಾಗಿ ನಿಭಾಯಿಸುತ್ತಿರುವಂತಹ ನಮ್ಮ ಹಿಂದೂ ಯುವ ಸೇನೆ ರಕ್ತ ನಿಧಿಯ ಸಂಚಾಲಕರು ಶ್ರೀಯುತ ನಿಶಾಂತ್ ಜಪ್ಪಿನ ಮಗರು. ಎಲ್ಲರಿಗೂ ಒಮ್ಮೆ ಜೋರದ ಕೈ ಚಪ್ಪಾಳೆಯ ಮುಖೇನ ಎಲ್ಲರೂ ಶ್ರೀಯುತ ನಿಶಾಂತ್ ಜಪ್ಪಿನ ಮಗರು ಇವರನ್ನ ಅಭಿನಂದಿಸಬೇಕು. ಅದೇ ರೀತಿ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಗೌರವಾನ್ವಿತ ಉಪಸ್ಥಿತಿಯಲ್ಲಿ ಶ್ರೀಯುತ ನಿಶಾಂತ್ ಜಪ್ಪಿನ ಮಗರು ಇವರಿಗೆ ಗೌರವವನ್ನ ಸಲ್ಲಿಸಬೇಕು, ಸನ್ಮಾನವನ್ನ ತಾವೆಲ್ಲರೂ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀಯುತ ನಿಶಾಂತ್ ಜಪ್ಪಿನ ಮಗರು ರಕ್ತ ನಿಧಿಯ ಸಂಚಾಲಕರಾಗಿ ಸ್ವತಃ ರಕ್ತದಾನ ಮಾಡುವಂತಹ ಸರ್ವಶ್ರೇಷ್ಠ ಮನಸ್ಸನ್ನ ಹೊಂದಿರುವಂತಹ ಓರ್ವ
ಈ ಭಾಗದ ಯಶಸ್ವಿ ಯುವಕ, ಅದೇ ರೀತಿ ಯುವಕರ ಓರ್ವ ಮಾದರಿ ಯುವಕನಾಗಿ ಇದೀಗಾಗಲೇ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಶ್ರೀಯುತ ನಿಶಾಂತ್ ಜಪ್ಪಿನಮಗರು ಇದೀಗ ತಮ್ಮ ಮುಂದೆ ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ನಮ್ಮ ನಿಶಾಂತ್ ಜಪ್ಪಿನಮಗರು ಇವರ ಜೊತೆಗೆ ಒಂದು ಭಾವಚಿತ್ರಕ್ಕೆ ಸಹಕರಿಸಬೇಕು. ಪ್ರದಾನವನ್ನ ನಡೆಸುವಲ್ಲಿ ಅವರ ಮನಸ್ಸನ್ನು ಇದರ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಕಾರ್ಡ್ನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರಾದಂತಹ ಯಶೋಧರ್ ಚೌಟ್ರೆ, ಈ ಭಾಗದ ಹಿಂದೂ ಯುವ ಸೇನೆಯ ಒಟ್ಟು ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಟ್ಟು ನಮ್ಮೊಟ್ಟಿಗಿರುವಂತಹ ಪ್ರವೀಣ್ ಬಗಂಬಿಲ್ ಅವರೇ, MRPLನ ಅಶೋಕ್ ಶೆಟ್ಟಿಯವರೇ, ಎಲ್ಲ ಬಗಂಬಿಲ ಶಾಖೆಯ ಪ್ರಮುಖರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಗಣ್ಯರೇ, ಹಿಂದೂ ಯುವ ಸೇನೆ ಕಳೆದ 32 ವರ್ಷಗಳಿಂದ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಧಾರ್ಮಿಕವಾಗಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಗಣೇಶೋತ್ಸವ, ಅದೇ ರೀತಿ ಬೇರೆ ಬೇರೆ ಕಡೆ ಶಾರದೋತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ, ಶನೀಶ್ವರ ಪೂಜೆ, ಸತ್ಯನಾರಾಯಣ ಪೂಜೆ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜದ ಸಂಘಟನೆ ಒಟ್ಟಿಗೆ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಹಿಂದೂ ಯುವ ಸೇನೆ ಮಾಡ್ಕೊಂಡು ಬರ್ತಿದೆ. ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಗಂಬಿಲ ಶಾಖೆಯವರು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಮಂಗಳೂರು ಗಣೇಶೋತ್ಸವದ ಸ್ವಯಂ ಸೇವಕರಾಗಿ ಅದರ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಾದೇವಿ ಶಾಖೆ ಬಗಂಬಿಲ ಇದು ನಮ್ಮೊಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ. ನಿರಂತರವಾಗಿ ಪ್ರತಿ ವರ್ಷದ ಪೂರ್ತಿ ದಿನಗಳು ಸಾಮಾಜಿಕ ಚಟುವಟಿಕೆ, ಅದರ ಜೊತೆಯಲ್ಲಿ ರಕ್ತವನ್ನು, ಇವತ್ತು ರಕ್ತದಾನ ಶಿಬಿರ ಮಾಡ್ತಾ ಇರ್ಬೋದು, ಆದರೆ ನಿರಂತರ ವರ್ಷ ಪೂರ್ತಿ ರಕ್ತವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಸತ್ಯನಾರಾಯಣ ಪೂಜೆ, ಸೇವಾ ಚಟುವಟಿಕೆಯಲ್ಲಿ ಬಗಂಬಿಲದ ಹಿಂದೂ ಯುವ ಸೇನೆ ಶಾಖೆ ತೊಡಗಿಸ್ಕೊಂಡಿದೆ. ಒಟ್ಟು ಹಿಂದೂ ಯುವ ಸೇನೆ ಸಮಾಜವನ್ನು, ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸವನ್ನು 32 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡುವ ಮುಖಾಂತರ ರಕ್ತದಾನ ಶಿಬಿರ 1992 ಜನವರಿ 11ರಂದು ಪ್ರಥಮ ರಕ್ತದಾನ ಶಿಬಿರ, ಅವತ್ತು KMC ಆಸ್ಪತ್ರೆಯ ನೇತೃತ್ವದಲ್ಲಿ. ಆವತ್ತಿನಿಂದ 92ನೇ ವಿಷಯದಿಂದ ಇಲ್ಲಿಯವರೆಗೆ ನಿರಂತರವಾಗಿ ರಕ್ತವನ್ನು ಒದಗಿಸುವಂಥ ಕೆಲಸ, ಯಾರೇ ಜನಗಳು ಬರಲಿ, ಆಸ್ಪತ್ರೆಯಿಂದ ಕೇಳಲಿ, ಯಾರು ಕೇಳಿದರೂ ರಕ್ತ ಒದಗಿಸುವಂಥ ಕೆಲಸವನ್ನು ಆವತ್ತಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಿರಂತರವಾಗಿ ಕಳೆದ 4-5 ವರ್ಷದಿಂದ ಎಲ್ಲ ಶಾಖೆಯವರು ರಕ್ತದಾನ, ಅಂದರೆ ಮೊದಲು ನಾವು ಯಾವುದಾದ್ರೂ ಆಸ್ಪತ್ರೆಗಳು ಕೇಳಿದರೆ ಮಾತ್ರ ಕೊಡ್ತಾ ಇದ್ವಿ, ಆದರೆ ಈಗ ಎಲ್ಲ ಶಾಖೆಯಿಂದ ನಿರಂತರವಾಗಿ ಮಂಗಳೂರು ಗಣೇಶೋತ್ಸವದ ಕೇಂದ್ರ ಮೈದಾನದಲ್ಲೇ 2-3 ವರ್ಷ 500ಕ್ಕೂ ಹೆಚ್ಚು ರಕ್ತವನ್ನು ಕೊಟ್ಟಿವಿ. ಒಟ್ಟು ಎಲ್ಲ ಶಾಖೆ ಸೇರಿಸಿ 3 ವರ್ಷದ ಹಿಂದೆ ನಮ್ಮ ಸಂಚಾಲಕರಿಗೆ ಸನ್ಮಾನ ಮಾಡಿದರು. 3 ವರ್ಷದ ಹೇಳಿದರು ಅವರೀಗ 3 ವರ್ಷದ ಹಿಂದೆ 1040 ಕೊಟ್ಟಿದ್ದೀವಿ. ಹಿಂದಿನ ವರ್ಷ 1200 ಚಿಲ್ಲರಾಗಿತ್ತು. ಈ ವರ್ಷ 1500ಕ್ಕೂ ಹೆಚ್ಚು ಆಗಿದೆ. ಇವತ್ತು ಇಲ್ಲಿಯ ರಕ್ತದಾನ ಸೇರಿದ್ರೆ ಜಾಸ್ತಿ ಆಗ್ತದೆ. ಹೀಗೆ ನಿರಂತರವಾಗಿ ರಕ್ತ ಕೊಡುವಂಥ ಕೆಲಸವನ್ನು ಹಿಂದೂ ಯುವ ಸೇನೆ ಮಾಡಿ ಒಟ್ಟು ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದೆ. ಈ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಏನೇನು ಚಟುವಟಿಕೆಗಳಿದೆ ಅದಕ್ಕೆ ಪೂರಕವಾಗಿ ಎಲ್ಲ ಶಾಖೆಯವರು ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಗಂಬಿಲ ಶಾಖೆಯವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ. ಹಾಗಾಗಿ ಬಗಂಬಿಲ ಶಾಖೆಯವರಿಗೆ ಅಭಿನಂದನೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸಿನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಸರ್ವ ಕಾರ್ಯ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿರುವಂತಹ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆಯ ಸರ್ವ ಸದಸ್ಯರಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸುತ್ತಾ, ಅದೇ ರೀತಿ ವಾರ್ಷಿಕವಾಗಿ ಸರಾಸರಿ 1,500 ಯೂನಿಟ್ಗಿಂತಲೂ ಹೆಚ್ಚಿನ ರಕ್ತದಾನವನ್ನ ನಡೆಸುತ್ತಿರುವಂತಹ ಹಿಂದೂ ಯುವ ಸೇನೆಯ ಕಾರ್ಯ ವೈಖರಿಯ ಬಗ್ಗೆ ನಮ್ಮ ಸಭೆಗೆ ತಿಳಿಸಿಕೊಟ್ಟಂತಹ ಗೌರವಾಧ್ಯಕ್ಷರು ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿ ಯಶೋಧರ್ ಚೌಟ, ಅಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ, ಇವರ ಪ್ರೀತಿಪೂರ್ವಕವಾದ 2 ಮಾತುಗಳನ್ನು ಆಡಬೇಕು. ಈ ಒಂದು ಮಾತು ಕಾರ್ಯ ರಕ್ತದಾನದ ಉದ್ಘಾಟನಾ ಎಲ್ಲ ಸಮಾರಂಭ ಈಗ ಆಯಿತು. ಒಳ್ಳೆಯ ಒಂದು ಈ ಕಾರ್ಯಕ್ಕೆ
ಶುಭ ಕೋರುತ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಒಳಿತಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇರುವಂತಹ ಎಲ್ಲ ಮುಖ್ಯ ಅತಿಥಿಗಳನ್ನು ಆತ್ಮೀಯವಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ನಾನು ಸಭೆಯ ಮುಂದೆ ಇಡಲು ಇಚ್ಛೆ ಪಡುತ್ತೇನೆ. ಯಾಕೆಂದ್ರೆ 1994ನೇ ಇಸ್ವಿಯಲ್ಲಿ ನಾನು ಓರ್ವ ಅಂಗನವಾಡಿ ಶಿಕ್ಷಕಿಯಾಗಿ ಈ ಪರಿಸರಕ್ಕೆ ಆಗಮಿಸಿ ಈ ಹಿಂದೂ ಯುವ ಸೇನೆಯ ಯುವಕರು ಅಂದ್ರೆ ನಾನು ಕಲಿಸಿದಂತಹ ನನ್ನ ಪುಟಾಣಿ ಮಕ್ಕಳು ಈಗ ಬೆಳೆದು ಯುವಕರಾಗಿ ಒಂದು ಸಮಾಜದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಬರುತ್ತಿರುವಂತ ನನಗೆ ತುಂಬಾ ಒಂದು ಹೆಮ್ಮೆಯ ವಿಷಯ ಆಗಿದೆ. ಯಾಕೆಂದ್ರೆ ನಾನು ಕಲಿಸ್ತಾ ಇದ್ದದ್ದು ಕೇವಲ 3 ವರ್ಷದ ಮಕ್ಕಳಿಗೆ ಮಾತ್ರ. ಆ ಮಕ್ಕಳು ಬೆಳೆದು ಈಗ ಒಂದು ಇಡೀ ನಮ್ಮ ಒಂದು ದೇಶದ ಒಂದು ಓರ್ವ ಹಸನ್ಮುಖಿ ಮಕ್ಕಳಾಗಿ ಒಂದು ಮನುಷ್ಯನ ಒಂದು ಪ್ರಾಣವನ್ನು ಉಳಿಸಲು ರಕ್ತದಾನವನ್ನು ಮಾಡಲು ಈ ದಿನ ಈ ಒಂದು 4ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡದ್ದು ನನಗೆ ತುಂಬಾ ಸಂತೋಷ ಆಗ್ತದೆ. ಯಾಕೆಂದ್ರೆ ಮನುಷ್ಯನಲ್ಲಿ ಬೇಕಾದದ್ದು ಒಂದು ಪ್ರೀತಿ, ತಾಳ್ಮೆ, ಸಹನೆ, ಸಹಿಷ್ಣುತೆ. ಈ 4 ಅಂಶಗಳನ್ನು ನಾವು ಒಳಗೊಂಡ್ರೆ ಯಾವ ಕಾರ್ಯಕ್ರಮವನ್ನಾಗಲಿ ಯಾವ ಸಂಘಟನೆಯಾಗಲಿ ಬಲಗೊಳಿಸಲು ಸಮರ್ಪಕ ಎನ್ನುವುದಕ್ಕೆ ನಮ್ಮ ಈ ಹಿಂದೂ ಯುವ ಸೇನೆಯೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಈ ಸಭೆಯ ಮುಂದೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ಈ ಒಂದು ಸೇನೆಯು ಉತ್ತಮವಾಗಿ ಬೆಳೆದು ನಾವು ಹೆಮ್ಮರವಾಗಲಿ ಎಂದು ಶುಭ ಹಾರೈಸ್ತೇನೆ. ಯಾಕೆಂದ್ರೆ ನನ್ನ ಒಂದು ಸಂಬಂಧಿಕರಿಗೆ ರಕ್ತ ಅವಶ್ಯಕತೆ ಇತ್ತು. ಆಗ ನಾನು ಈ ಸಂಘದ ಅಧ್ಯಕ್ಷರಲ್ಲಿ ಆತ್ಮೀಯವಾಗಿ ಕೇವಲ ದೂರವಾಣಿ ಸಂಪರ್ಕ ಮೂಲಕ ಮಾತ್ರ ನಾನು ಒಂದು ವಿನಂತಿಸಿಕೊಂಡದ್ದು. ಯಾಕಂದ್ರೆ ನಮ್ಗೊಂದು 4 ಬಾಟ್ಲ್ ರಕ್ತದ ಅವಶ್ಯಕತೆ ಇದ್ದುದರಿಂದ ದಯಮಾಡಿ ನೀವು ಏನಾದ್ರೂ ಮಾಡಿ ನನ್ಗೊಂದು ಹೆಲ್ಪ್ ಮಾಡ್ಬೇಕು, ನನ್ನ ಆತ್ಮೀಯರು ಅಂತ ಹೇಳಿದ ಕೂಡಲೇ ತಕ್ಷಣವೇ ಆ ಒಂದು ಆಸ್ಪತ್ರೆಗೆ ದಾಖಲಾಗಿ ರಕ್ತವನ್ನು ನೀಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮೇಲಾಗಿ ಹೇಳಲಿಕ್ಕೆ ನನಗೆ ಇದು ಬರುವುದಿಲ್ಲ. ಆದ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಹಿಂದೂ ಯುವ ಸೇನೆಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ಈ ಸಂಘಟನೆಯನ್ನು ಮುಂದೆ ನಡೆಸಿಕೊಂಡು ಬರ್ತಿರುವಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಡೆಸುತ್ತಿರುವ ಬಗ್ಗೆ ಮೆಚ್ಚುಗೆಯನ್ನ ಮಾತನಾಡಿದ್ದಾರೆ. ಈ ಊರಿನ ಹಿರಿಯರು ಶ್ರೀಮತಿ ಬಿ ಪುಷ್ಪಕುಮಾರಿ, ನಿವೃತ್ತ ಅಂಗನವಾಡಿ ಶಿಕ್ಷಕರು. ಅದೇ ರೀತಿ ಗುರುಗಳಿಗೆ ಸರಿಯಾದ ಗುರುದಕ್ಷಿಣೆ ಖಂಡಿತವಾಗಿ ತಮ್ಮ ವಿದ್ಯಾರ್ಥಿಗಳು ತಮಗಾಗಿ ನೀಡ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ KDB ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಶಾಂತ್ ಕಾಪಿಕಾಡಿ ಇವರಿಂದ ಮಾತು. ಗ್ರಾಮದ ದೇವರಾಯನಿಂಚಿನ ಸೋಮನಾಥ ದೇವರನ ಪಾದಾವಿರಂದಗೆ ಅಡ್ಡನು ಬೂರೊಂದು ನಂಬೊಂದು ಬತ್ತಿನಪ್ಪ ಮಂತ್ರ ದೇವತಪ್ಪನ ಪಾದಕಮಲಗೆ ಷಷ್ಟಾಂಗ ಅಡ್ಡನು ಬೂರೊಂದು ವಿಶೇಷವಾದ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಭಗಂಬಿಲ ಬೃಹತ್ ರಕ್ತದಾನ ಶಿಬಿರಗೆ ಬತ್ತಿನಂಚಿನ ನನ್ನ ಮಾರ್ಗದರ್ಶಕರು ಸಂಘಟನೆಗೆ ಇಂಕ ಸಾಧಿನ ತೋಚಿಪಾದಪುರನಂಚಿನ ಭಾಸ್ಕರ ಚಂದ್ರ ಶೆಟ್ಟಿ ಮೇರ್ಲಾ ಅಂಚನೆ ಹಿಂದೂ ಯುವ ಸೇನೆದ ಕೇಂದ್ರೀಯ ಮಂಡಲದ ಅಧ್ಯಕ್ಷರಂಚಿನ ಯಶೋಧ ಚೌಟ್ರ ಅಂಚನೆ ಎಂಗ್ಲ ಆತ್ಮೀಯರಾಯನಿಂಚಿನ ಪ್ರವೀಣ್ ಭಗಂಬಿಲ್ರೆ ಅಂಚನೆ ನಮ್ಮ ರವಿ ಎಕ್ಕೂರ್ರೆ ಅಂಚನೆ ಉದಯ್ ಶೆಟ್ಟಿ ಅಂಚನೆ ಮಾತ ನಮ್ಮ ಅಶೋಕ್ಯರ ಅಂಚನೆ ಹಿಂದೂ ಯುವ ಸಂಘದ ಮಾತ ಪ್ರಮುಖ ಕಾರ್ಯಕರ್ತರೆ ಅಂಚನೆ ವೇದಿಕೆ ತಿನ್ನಿಸಿನ ಮಾತ ಗಣ್ಯರ ಇನಿ ಹಿಂದೂ ಯುವ ಸೇನೆ ಬಗಂಬಿಲ ಶಾಖೆ ಪ್ರಾರಂಭ ಅಣಗಲ ಯಾನ ಮೂಲು ಈ ಕಾರ್ಯಕ್ರಮಕ್ಕೆ ಬರ್ತದೆ ಅಂಚನೆ ಹಿಂದೂ ಯುವ ಸೇನೆದ ಎಡ್ಡೆಡ್ಡ ಕಾರ್ಯಕ್ರಮ ಮಾತ ಈ ಮೂಲು ನಡತೊಂದುಂಡು. ಅಂಚನೆ ಸಾರ್ವಜನಿಕ ಪೂಜಾ ಕಾರ್ಯಕ್ರಮ ಅಂಚನೆ ಕೆಲವು ಎಡ್ಡೆಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಉದಯ ಇರ್ಬೇಕ ಅಶೋಕ್ ಇರ್ಬೇಕ ಮಾಜಿ ಅಧ್ಯಕ್ಷರನ್ನ ಮುಖಾಂತರ ನಡತೊಂದುಂಡು. ಈ ಕಾರ್ಯಕ್ರಮ ನಾತ್ ಯಶಸ್ವಿ ಆವೊಂದು ಅಪ್ಪಡ ಪ್ರಾರ್ಥನೆ ಬಂತೊಂದು ಇನಿ ಒಂಜಿ ಕಾಲಡ್ ಯಾನು ಕಾಲೇಜ್ ಪೋಂದು ಪುಣಂಚಿನ ಪೊರ್ತುಡು ಹಿಂದೂ ಯುವ ಸಂಘದ ಲೆಕ್ಕಡ್ ಪ್ರೆಸಿಡೆಂಟ್ ಹೋಟೆಲ್ಡ್ ರಕ್ತದಾನ ಶಿಬಿರ ಆವಂತನು ಅಪ್ಪಗ ಭಾಸ್ಕರಣ್ಣೆ ಚೌಟೇರು ಪದ್ಮನಾಭ ಪುತ್ರನ್ ದಿವಂಗತ ಪದ್ಮನಾಭ ಪುತ್ರನ್ ಅರೆಲ್ಲ ನಮ್ಮ ನೆನಪು ಮನ್ಪುರಂಚಿನ ಆದ್ಯ ಕರ್ತವ್ಯ. ನಮ್ಮ ಸ್ಥಾಪಕ ಅಧ್ಯಕ್ಷರಂಚಿನ ದಿವಂಗತ ಗುಣಕರ್ ಶೆಟ್ಟಿ ಹೋರಾಟದ ಮುಖಾಂತರ ಇನಿ ಯುವ ಸೇನೆನ ಪುಟ್ಟುಪಾರ್ದು ಹಿಂದೂ ಯುವಕರನ್ನ ಒಗ್ಗಟ್ಟು ಬಂದದ್ದು. ಇನಿ ಗುಣಕರ್ ಶೆಟ್ಟಿ
ಆರು ದೇವೇರ್ನ ಪಾದ ಸೇರ್ದಿತ್ತನ್ನಲ್ಲ ಇನಿ ನಮ್ಮ ಮಾತಿರ್ಲ ಅರ್ನ ಪುದರ್ ದೊಪ್ಪುನಂಚಿನ ಕೆಲಸ ಮನ್ಪಡು ದಾದ ಪಂಡ ಇನಿ ಯಾನ್ಲ ಈ ರಾಜಕೀಯ ಕ್ಷೇತ್ರಕ್ಕೆ ಬರೋಡಾಂಡ ಸಾಧಾರಣ 92-93 ಇಸವಿಡ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಶಿಕ್ಷಕ ಆದ 5 ಬಕ್ಕದ ದಿನಟ್ ನಮ್ಮ 96 ಒಂಜಿ ಸರ್ಕಾರಿ ಗವರ್ಮೆಂಟ್ ಕಾಲೇಜ್ ಒಂಜಿ ಎಲ್ಲೆ ಒಂಜಿ ತಕರಾರು ಆಪುನಂಚಿನ ಪೊರ್ತುಗು ನಮಕ್ ಹಿಂದೂ ಯುವ ಸೇನೆದ ಭಾಸ್ಕರ್ ಚಂದ್ರಶೇಖರ್ನ ಪರಿಚಯ ಅಂಡ್ ದುಂಬೆಯನ್ನ ಸಹೋದರ ನೆಂಚಿನ ಸತೀಶ್ ಮಂಗಳಾದೇವಿ ಶಾಖೆ ನಾಗರಾಜಾಚಾರ್ಯನ ಮುಖಾಂತರ ಅವಳು ಯುವಸೇನದ ಕಾರ್ಯ ಮಂದೊಂದಿರು ಸಾಧಾರಣ ಗುಣಕರ ಶೆಟ್ಟಿ ತೀರ್ಪು ಒಪ್ಪನಂಚಿನ ಆರು ದೇವರನ ಪಾದ ಸೇರಿನಂಚಿನ ಪೊರ್ತುಗ್ಯಾನ ಇಲ್ಲ ಅಪಗ ಗುಣಕರ ಶೆಟ್ಟಿನ ಪುದರ್ ನಮ್ಮ ಎಡ್ಡೆ ಕೇಂದಿತ್ತ ಗುಣಕರನ್ನೇ ಎಡ್ಡೆ ಹಿಂದುತ್ವ ಪರವಾದ ಕೆಲಸ ಮಂತೊಂದುಳ್ಳೇರು ಇನಿ ಎಕ್ಕೂರ್ದ ಭಾಗಡ್ ಯುವಸೇನೆ ಕಟ್ಟುಬುಳ ಪಾದಿರ ಪಂಚಿನ ಆ ನಿಟ್ಟಿಡ್ ನಮ್ಮ ಹಿಂದೂ ಯುವಸೇನದ ಫಾಲೋವರ್ಸ್ ಹಿಂದೂ ಯುವಸೇನೆಗೆ ಸೇರ್ಪಡೆ 95-96 98 ಹಿಂದೂ ಯುವಸೇನೆ ಕಾಪಿಕಾಡು ಘಟಕನ ಪ್ರಾರಂಭ ಮಂತ ಅಂಚಾನಿಟ್ ಮಾತ ತೊಕ್ಕೋಟ್ ಶಾಖೆ ಉಳ್ಳಾಲ ಶಾಖೆಗೆ ಭಾಸ್ಕರ್ ಚಂದ್ರನೊಟ್ಟಿಗೆ ನಮ್ಮ ಮಸ್ತ್ ಪ್ರವಾಸ ಮಂತದ ಸಾಧಾರಣ ಮಾತ ಶಾಖೆಗಳ ಉದಯನ ಮತ ಇದ್ದರು ಮಾತ ಶಾಖೆಗಳ ನಮ್ಮ ಉಳ್ಳಾಲ ಒಲೆಡ್ ಪಸರಸರ ನಮ್ಮ ಮಾತ ಐಕ ಕಾರಣಭೂತ ಆತ ಇನಿ ಈ ರಾಜಕೀಯ ಕ್ಷೇತ್ರ ಈ ರೀತಿ ನಮ್ಮ ಮೂಲ ಉಂತದ ಪಾತ್ರ ಎಲ್ಲ ಹಿಂದೂ ಯುವಸೇನೆ ನಮಕ್ ಆಭಾರಿಯಾದ ಉಂಟು ಪಂಡ್ರೆ ಕಾರಣ ಯಾನ್ ಐಕ ಅಭಾರಿಯಾದುಲ್ಲ ಪಂಡ ಇನಿ ಸರ್ಕಾರ ಇನಿ ರಾಜಕೀಯ ಕ್ಷೇತ್ರಗಳ ಹಿಂದೂ ಯುವ ಸೇನೆದ ಸಂಘಟನಾತ್ಮಕವಾದ ಚಟುವಟಿಕೆ ಮಂತ್ರಿ ಹಿಡಿದಾದ ನಮ್ಮ ಈ ರೀತಿ ಉಪ್ಪರ ಕಾರಣ ಅಂತ ಪಣೊಂದು ಇನಿ ಹಿಂದೂ ಯುವ ಸೇನೆದ ಮುಖಾಂತರ ಸಾಮಾಜಿಕ ಕಳಕಳಿ ಇನಿ ಸಾಮಾಜಿಕವಾದಲ ಯಾನ ಜಪ್ಪೋಡಾನ ಅವು ಯುವ ಸೇನೆ ಕಾರಣದ ಪಂಡ ಹಿಂದೂ ಯುವ ಸೇನೆದ ಪ್ರಥಮ ಇಂಚಿನ ಪಂಡ ನಮ್ಮ ಗುಣಕರ್ ಶೆಟ್ನ ಆಂಬುಲೆನ್ಸ್ ಆ ಆಂಬುಲೆನ್ಸ್ ಪ್ರಥಮವಾದ ನಮ್ಮ ಫೋನ್ ಮಂತ್ ಲೊಪ್ಡ ಅಂತ ಅವಾಗ ಫಸ್ಟ್ ಮರಣ ಆಪುನಂಚಿನ ಪೊರ್ತುಡು ಫಸ್ಟ್ ಒಂಜಿ ಕುಂಟು ಪಾಡ್ನ ಅವು ಎಂಕಲ್ ಲೆಕ್ಕಡ ಕಾಪಿಕಾಡ್ ಶಾಖೆ ಲೆಕ್ಕಡ ಎಂಗ್ಲು ಮಂದೊಂದಿತ್ತ ಅಂಚನೆ ಮಾತ ಶಾಕೆಡ್ಲ ಅವು ಲೆಕ್ಕ ಅವಂತು 5 ಬಕ್ಕ ಎಂಗ್ಲು ಆಂಬುಲೆನ್ಸ್ ವ್ಯವಸ್ಥೆ ಮಂತೊಂದಿತ್ತ ಎಂಚ ಮುಟ್ಟಲ್ ನಮ್ಮ ಮಿತ್ತುಪಾರ ಕಾರಣ ಅವು ಹಿಂದೂ ಯುವ ಸೇನೆ ಪಂಡ್ರೆ ಯಾನು ಓಲ್ಲ ಪಣೋದಿಲ್ಲ ಹಿಂದೂ ಯುವ ಸೇನೆ ಪಣಂದು ಐಕ ಹಿಂದೂ ಯುವ ಸೇನೆ ನಮ್ಮ ಓಲುಲ್ಲ ಏಪಮುಟ್ಟ ಉಲ್ಲ ಅಡೆ ಮುಟ್ಟಗಳ ಸಂಘಟನೆದ ಕೆಲಸ ಮನ್ಪು ಪಣೊಂದು ಅಪ್ಪ ಮಂತ್ರ ದೇವತನ ಪಾದಗ ಅರ್ಪಣೆ ಮಂತೊಂದು ಎನ್ನ ರಡ್ಡ ಪಾತ್ರನ ಮುಗಿತೊಂದುಲ್ಲ ಬಾಲ್ಯ ಹಾಗೂ ಯುವಕನಾಗಿ ತನ್ನ ಒಮ್ಮೆ ಜೋರಾದ ಕೈ ಚಪ್ಪಳೆಯ ಮುಖೇನವಾಗಿ ನಾವು ಧನ್ಯವಾದವನ್ನ ಸಮರ್ಪಿಸೋಣ. ಅದೇ ರೀತಿ ಉಚಿತವಾಗಿ ಅಬಾ ಕಾರ್ಡ್ನ ನೋಂದಾವಣಿ ಕಾರ್ಯಕ್ರಮ ಕೂಡ ಇದೀಗಾಗಲೇ ನಡೀತಾ ಇದೆ. ಮುಂದೆ ಸಂಜೆವರೆಗೆ ಕೂಡ ನಿರಂತರವಾಗಿ ನಡೀಲಿಕ್ಕಿದೆ. ಈ ಅಬಾ ಕಾರ್ಯಕ್ರಮದ ನೋಂದಾವಣಿ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡ್ತಿರುವಂತಹ ಶ್ರೀಯುತರಿಗೆ ಕೂಡ ಒಮ್ಮೆ ಜೋರಾದ ಕೈ ಚಪ್ಪಾಳೆಯ ಮುಖೇನ ನಾವು ಧನ್ಯವಾದವನ್ನ ಸಮರ್ಪಿಸೋಣ. ಇದೀಗ ಅಂತಿಮವಾಗಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾಗಿ ವಂದನೆಯನ್ನ ಒಮ್ಮೆಲೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾವು ಸಭಾ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯದ ಚುಕ್ಕಿಯನ್ನು ನೀಡ್ತಾ ಇದ್ದೇವೆ. ನಂತರದಲ್ಲಿ ರಕ್ತದಾನ ಶಿಬಿರ, ಅದೇ ರೀತಿ ನಮ್ಮ ನೋಂದಾವಣಿ ಕಾರ್ಯಕ್ರಮ ನಡೀತಾ ಇರ್ತದೆ. ಈ ಮೂಲಕವಾಗಿ ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆಯ ಮುಖೇನವಾಗಿ ಅತಿಥಿ ಗಣ್ಯರನ್ನ ವೇದಿಕೆಯಿಂದ ವಿರಮಿಸಲು ನಾನು ಕೇಳಿಕೊಳ್ತಾ ಇದ್ದೇನೆ.